ಮಂಗಳೂರಲ್ಲಿ ನಡೆಯುವಂತಹ ಬಾಲಯೇಸುವಿನ ಈ ವಾರ್ಷಿಕ ಮಹೋತ್ಸವಕ್ಕೆ ನಾನು ಶುಭ ಹಾರೈಕೆ ಮಾಡ್ತಾ ಇದ್ದೇನೆ. ಬಹುಶಃ ಬಾಲಯೇಸುವಿನ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಅನೇಕ ಭಕ್ತಾದಿಗಳು ಜಾತಿ ಮತ ಭೇದ ಬಿಟ್ಟು ಇಲ್ಲಿ ಸಾವಿರಾರು ಜನ ಭಾಗವಹಿಸುವುದು ನೋಡಿದಾಗ ಬಾಲಯೇಸುವಿನ ಮಹಿಮೆ ಮತ್ತು ಬಾಲಯೇಸುವಿನಲ್ಲಿ ಏನು ಪ್ರಾರ್ಥನೆ ಮಾಡ್ತಾರೆ ಅದರ ಫಲಿತಾಂಶ ಅವರಿಗೆ ಖಂಡಿತವಾಗಿ ಬಂದಿದೆ. ಹಾಗಾಗಿ ಬಾಲಯೇಸುವಿನ ಈ ವಾರ್ಷಿಕ ಮಹೋತ್ಸವ ಜನ ಪ್ರಿಯವಾಗಿರ್ತಕ್ಕಂಥದ್ದು ಮಾತ್ರವಲ್ಲ, ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ತಮ್ಮ ಹರಕೆಗಳನ್ನು ಹಾಕುವುದರ ಜೊತೆಗೆ ತಮಗೆ ಶಾಂತಿ, ನೆಮ್ಮದಿ ಮತ್ತು ತಾವು ಬಯಸಿದ್ದನ್ನು ಎಲ್ಲವನ್ನ ಪಡೆದುಕೊಳ್ಳುವಂಥ ಅವಕಾಶ ಇಲ್ಲಿ ಆಗಿದೆ ಅಂತ ನಾವೆಲ್ಲರೂ ನಂಬಿಕೊಂಡಿದ್ದೇವೆ. ಮತ್ತು ಈ ಭಾಗದಲ್ಲಿ ಈ ಒಂದು ಪ್ರದೇಶ ಅತ್ಯಂತ ಒಂದು ಪ್ರಾರ್ಥನೆಗೆ ಸೂಕ್ತವಾಗಿರ್ತಕ್ಕಂಥ ಸ್ಥಳವಾಗಿ, ಒಂದು ಪವಿತ್ರ ಸ್ಥಳವಾಗಿ ಮೂಡಿ ಬಂದಿದೆ. ಬಾಲಯೇಸುವಿನ ಈ ಮಹೋತ್ಸವಕ್ಕೆ ನಾನು ಶುಭ ಹಾರೈಕೆ ಮಾಡ್ತೇನೆ. ಮತ್ತು ಸುಮಾರು 9 ದಿನಗಳ ಕಾಲ ಸತತವಾಗಿ ಇಲ್ಲಿ ಭಾಗಿಸುವಂಥ ಜನರಿಗೆ ಶಾಂತಿ, ನೆಮ್ಮದಿ ಸಿಗಲಿ, ತಾವರು ಬಯಸಿದ್ದೆಲ್ಲ ಅವರಿಗೆ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ.